ಕೈರಂಗಳದ ಪುಣ್ಯಕೋಟಿ ನಗರ ಶಾರದಾ ವಿದ್ಯಾಗಣಪತಿ ಕೇಂದ್ರಡ್ ರಾಜ್ಯ ಮಟ್ಟದ ಶಿಕ್ಷಣ ಉದ್ಯೋಗ ಕೃಷಿ ಮೇಳ 2024 ಡಿಸೆಂಬರ್ 6 ತಾರೀಕು 8 ತಾರೀಕು ಮಟ್ಟ ನಡಪೆರೆ ಉಂಡು ಪಂಡದು SCDCC ಬ್ಯಾಂಕದ ನಿರ್ದೇಶಕರು ಕೃಷಿ ಮೇಳದ ಸಂಚಾಲಕರು TG ರಾಜಾರಾಮ್ ಭಟ್ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಶಿಕ್ಷಣ ಉದ್ಯೋಗ ಕೃಷಿನ ಮೂಲ ಉದ್ದೇಶ ಆದದಿ ಒಂದು ಕೈರಂಗಳ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾ ಕೇಂದ್ರ 3 ವರ್ಷದಿಂದ ಕೃಷಿ ಮೇಳನ ಆಟನೆ ಮಾಲ್ತಂದು ಬರಂದಿತ್ತು. ಈ ಸರ್ತಿ ಶಿಕ್ಷಣ ಬೊಕ್ಕ ಉದ್ಯೋಗನು ಕೃಷಿ ಮೇಳದೊಟ್ಟಿಗೆ ರಾಜ್ಯ ಮಟ್ಟದ ಆಯೋಜಿಸಾವನ ಉದ್ದೇಶ ಪಡೆತಂದು. ಇದರ ಅಂಗವಾದ ಡಿಸೆಂಬರ್ 6, 7, 8 ತಾರೀಕಿಗೆ ಕೈರಂಗಳ ಪುಣ್ಯಕೋಟಿ ನಗರಡು ರಾಜ್ಯ ಮಟ್ಟದ ಶಿಕ್ಷಣ ಉದ್ಯೋಗ ಕೃಷಿ ಮೇಳ 2024 ನಡಪೆರೆಯಿತದು. ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಕಂಪನಿಲೇನು ಲೇದಂಡು ರಾಜ್ಯಡೊರ್ಮೆ ಉದ್ಯೋಗಾಕಾಂಕ್ಷಿಲು ಕೃಷಿಕರು ವಿದ್ಯಾರ್ಥಿಗಳು ಪಾಲ್ಪಡೆಯಲು ಪಣದು SCDCC ಬ್ಯಾಂಕ್ದ ನಿರ್ದೇಶಕರು ಕೃಷಿ ಮೇಳದ ಸಂಚಾಲಕರು TG ರಾಜಾರಾಮ್ ಭಟ್ ತೆರಿಪಾಯರು. ಈ ವರ್ಷ ಮತ್ತೊಮ್ಮೆ ಕೈರಂಗಳದಲ್ಲಿ ವಿಜೃಂಭಣೆಯ ಕೃಷಿ ಮೇಳ ನಡೆಯಲಿಕ್ಕಿದೆ. ಇದೇ ಡಿಸೆಂಬರ್ ತಿಂಗಳಿನ 6, 7 ಹಾಗೂ 8 ಈ 3 ದಿನಾಂಕಗಳನ್ನು ಈ ಮೇಳ ನಡೆಯಲಿಕ್ಕಿದೆ. ಈ ವರ್ಷದ ಮೇಳ ಶಿಕ್ಷಣ ಉದ್ಯೋಗ ಹಾಗೂ ಕೃಷಿ ಮೇಳ. SSLC ನಂತರ ಮುಂದೇನು, PUC ನಂತರ ಹೇಗೆ, ಡಿಗ್ರಿ ಆದಮೇಲೆ ಏನು ಅನ್ನುವಂಥ ಒಂದು ಜಿಜ್ಞಾಸೆ ವಿದ್ಯಾರ್ಥಿಗಳಿಗಿದೆ, ವಿದ್ಯಾರ್ಥಿಗಳ ಪಾಲಕರಿಗೂ ಇರ್ತದೆ. ನೂರಾರು ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಇರ್ತದೆ. ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಶಿಕ್ಷಣ ಮೇಳವನ್ನು ಏರ್ಪಾಡು ಮಾಡಿದ್ದೇವೆ. ಈ ರಾಜ್ಯದಿಂದ ಸುಮಾರು 37 ವಿದ್ಯಾಸಂಸ್ಥೆಗಳು ಈ ಮೇಳದಲ್ಲಿ ಭಾಗವಹಿಸಿದ್ದಾವೆ. ಶಿಕ್ಷಣ ಸಂಸ್ಥೆಗಳು ತಾವು ಕೊಡುವಂಥ ಕೋರ್ಸ್ಗಳೇನು ಅದರ ಮಾಹಿತಿಯನ್ನು ವಿದ್ಯಾರ್ಥಿಗೆ ಕೊಡ್ತಾರೆ. ಆ ಮೂಲಕ ಮುಂದೆ ಏನು ಅನ್ನುವಂಥ ಪ್ರಶ್ನೆಗೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಮನೋಧರ್ಮ. ವಿದ್ಯಾವಂತ ಹುಡುಗರಿಗೆ ನೌಕರಿ ಏನು, ಹೇಗೆ, ಎಲ್ಲಿ ಅಂತ ಒಂದು ಜಿಜ್ಞಾಸೆ ಇದೆ. ಆ ಜಿಜ್ಞಾಸೆಗಳಿಗೆ ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಉದ್ಯೋಗ ಮೇಳದ ಯೋಚನೆ. ಕಲಿತು ಶಿಕ್ಷಣ ಆದಮೇಲೆ ಉದ್ಯೋಗ ಸಿಗದೆ ಅಲೆದಾಡ್ತಾ ಇರುವ ಯುವಜನತೆಗೆ ಒಂದು ಸೂಕ್ತ ವೇದಿಕೆ ಕಲ್ಪಿಸಬೇಕು. ಹಾಗೆ ಅಂತಹ ಉದ್ಯೋಗಗಳನ್ನು ಹುಡುಕುವಂತಹ ಉದ್ಯೋಗಪತಿಗಳಿಗೆ ಮತ್ತು ಉದ್ಯೋಗ ಹುಡುಕುವಂತಹ ಇಂತಹ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿಸಿಕೊಡುವಂಥ ಒಂದು ಉದ್ಯೋಗ ಮೇಳ, ಅದು ಕೂಡ ಈ ಶಿಬಿರ ಮೇಳದ 3 ದಿವಸಗಳಲ್ಲಿ ನಡೀತದೆ. 4ನೇ ವರ್ಷದ ಕೃಷಿ ಮೇಳನು ಹೊಸ ರೀತಿಯಲ್ಲಿ ಆಯೋಜಿಸಾರ ನಿರ್ಧರಿಸಾದಂಡು. SSLC ವಿದ್ಯಾರ್ಥಿಗಳಿಗೆ ದುಮ್ಮದ ಶಿಕ್ಷಣ ಪಡೆಯರ ಬೋರ್ಡಾಯಿನ ಮಾಹಿತಿ ಬೊಕ್ಕ ಸಂಬಂಧಿಸಾಯಿನ ಶಿಕ್ಷಣ ಸಂಸ್ಥೆಲು ಈ ಮೇಳಡು ಪಾಲ್ಪಡೆಯರೇತದು. ಒಟ್ಟು 37 ಕಾಲೇಜುలను ಒಟ್ಟು ಮಲ್ಪನ ಮೂಲಕ ವಿದ್ಯಾರ್ಥಿಗಳಿಗೆ ಬೇತೆ ಬೇತೆ ಉದ್ಯೋಗಾವಕಾಶದ ಕೋರ್ಸುಲದ ಪರಿಚಯದೊಟ್ಟಿಗೆ ಪದವೀಧರ ನಿರುದ್ಯೋಗಿಗಳಿಗಾದ ನಡಪೆರೆ ಒಪ್ಪುನ ಉದ್ಯೋಗ ಮೇಳಡು ರಾಜ್ಯದ ಬೇತೆ ಬೇತೆ ಕಂಪನಿಗಳನ್ನು ಲೆತದಿತ್ತದು. ಒಟ್ಟಿಗೆ ವಿಪ್ರೋ, ಲಿನೆವೋ, ಇನ್ಫೋಸಿಸ್ ತಂಚಿನ ಪ್ರತಿಷ್ಠಿತ ಕಂಪನಿಲು ಪಾಲ್ಪಡೆಪ್ನ ನಿರೀಕ್ಷೆ ಉಂಡು. ಇದರೊಟ್ಟಿಗೆ ಕೃಷಿ ಚಟುವಟಿಕೆಗಳಿಗೂ ಪೂರಕ ಆಪಿನಂಚಿನ ಯಂತ್ರೋಪಕರಣಗಳು, ಸಾವಯವ ಬಿತ್ತನೆ ಬೀಜಲು, ರಸಗೊಬ್ಬರಲು, ನಾಟಿಗೂ ಯೋಗ್ಯವಾಯಿನ ನರ್ಸರಿಲು ಅಂಚನೆ ರಾಜ್ಯದ ಬೇತೆ ಬೇತೆ ಕಡೆಕ್ಲಿರ್ದು ನರ್ಸರಿ ದಕ್ಕಲು ಪಾಲ್ಪಡೆಯಿರವುಳ್ಳೇರು. ಇದರೊಟ್ಟಿಗೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದು ಒಟ್ಟು 300 ಮಳಿಗೆಗಳು ಕೃಷಿ ಮೇಳಡು ಪಾಲ್ಪಡೆಯರೆ ಉಂಡು ಪಂಡದು TG ರಾಜಾರಾಮ್ ಭಟ್ ವಿವರ ಕೊರಿಯರು. ಅದ್ರ ಜೊತೆಗೆ ಕೃಷಿಕ ಈ ದೇಶದ ಬೆನ್ನೆಲುಬು ಆತ. ಕೃಷಿಕನಿಗೆ ಆಧುನಿಕ ಕೃಷಿ ಪದ್ಧತಿಗಳ, ಆಧುನಿಕ ಕೃಷಿಯ ಬಗೆಗಿನ ಮಾಹಿತಿಗಳು ಸಿಗಬೇಕು. ಕೃಷಿಯಲ್ಲಿ ಉಪಯೋಗ ಮಾಡುವಂಥ ಹೊಸ ಹೊಸ ಯಂತ್ರಗಳ ಜ್ಞಾನ ಸಿಗಬೇಕು. ಹೊಸ ಹೊಸ ಬಿತ್ತನೆ ಬೀಜಗಳ ಮಾಹಿತಿ ಬೇಕು, ರಸಗೊಬ್ಬರಗಳ ಮಾಹಿತಿ ಬೇಕು, ಸಾವಯವ ಗೊಬ್ಬರಗಳ ಮಾಹಿತಿ ಇವತ್ತಿನ ತುರ್ತು ಅಗತ್ಯ. ಇರಿಗೇಷನ್ಗೆ ಬೇಕಾದಂಥ ಸ್ಪ್ರಿಂಕ್ಲರ್ ಸಿಸ್ಟಮು, ಡ್ರಿಪ್ ಸಿಸ್ಟಮು ಬೇಕು. ಇದರ ಮಾಹಿತಿ ಜೊತೆಯಲ್ಲಿ ಅದರ ಮಾರಾಟಕ್ಕೂ ವ್ಯವಸ್ಥೆ ಆಗಬೇಕು.
ಹಾಗೆ ಮಾಹಿತಿ ಕೊಡುವ ಮತ್ತು ಮಾರಾಟ ಮಾಡುವಂಥ ಮಳಿಗೆಗಳು ಕೂಡ ಈ ಮೇಳದಲ್ಲಿದೆ. ನರ್ಸರಿ ಈ ಜಿಲ್ಲೆಯ ಒಂದು ಆಕರ್ಷಣೆ. ಇಡೀ ರಾಜ್ಯದಿಂದ ನರ್ಸರಿಯವರು ಈ ವರ್ಷ ನಮ್ಮ ಮೇಳಕ್ಕೆ ಬರ್ತಾರೆ. ವಿಶೇಷವಾದ ನರ್ಸರಿಗಳ ಪ್ರದರ್ಶನ ಮೂಲಕ ನರ್ಸರಿಗಳ ಸಸ್ಯಗಳ ಮಾರಾಟಕ್ಕೂ ಕೂಡ ವ್ಯವಸ್ಥೆ ಇಲ್ಲಿದೆ. ಇಂಥ ವಿಶಿಷ್ಟವಾದ ಶಿಕ್ಷಣ, ಉದ್ಯೋಗ ಹಾಗೂ ಕೃಷಿ ಮೇಳವನ್ನು ಪುಣ್ಯಕೊಂಡಗಳಲ್ಲಿ ಮಾಡ್ತಾ ಇದ್ದೇವೆ. ಇದು 4ನೇ ವರ್ಷ. ಕಳೆದ 3 ವರ್ಷಗಳಲ್ಲಿ ಮೇಳವನ್ನು ನಾವು ಕೇವಲ ಕೃಷಿ ಮೇಳವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಆದರೆ ಈ ವರ್ಷ ಶಿಕ್ಷಣ, ಉದ್ಯೋಗ, ಕೃಷಿ ಮೇಳ ಇದನ್ನು ಮಾಡಬೇಕು. ಈ ಜಿಲ್ಲೆಯ ಈ ಭಾಗದ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಅವಕಾಶ ಸಿಗಬೇಕು. ಕನಿಷ್ಠ ಪಕ್ಷ 300 ಮಂದಿಗಾದರೂ ಕೂಡ ಉದ್ಯೋಗ ಸಿಗಬೇಕು ಅಂತ ಅನ್ನೋದು ಈ ಮೇಳದ ಮೂಲಭೂತ ಆಶಯ. ಇದಕ್ಕೆ ಈ ಜಿಲ್ಲೆಯ ಎಲ್ಲರೂ ಕೂಡ ಆಹ್ವಾನ ಮಾಡಲಿಕ್ಕೆ ನಿಮ್ಮ ಮೂಲಕ ನಾವು ಇಚ್ಛೆ ಮಾಡ್ತಾ ಇದ್ದೇವೆ. ಮೇಳದ ಅಧ್ಯಕ್ಷರು ಜಯರಾಮ್ ಶೆಟ್ಟಿ ಕಮಲಪದವ್, ಕಾರ್ಯದರ್ಶಿ ನವೀನ್ ಪಾದಲ್ಪಾಡಿ, ಜೊತೆ ಕಾರ್ಯದರ್ಶಿಗಳು ವಿಶ್ವನಾಥ್ ಕಡ್ವಾಯಿ, ರಂಜಿತ್ ಮಿತ್ತಾವು, ಧೀರಜ್ ಚೇಳೂರು ಸುದ್ದಿಗೋಷ್ಠಿ ಒಡಿಗೆ ಎತ್ತಿದರು.